ಕೊರೋನಾದ ದಾತ್ರ ಸಂಕಷ್ಟ ಡುಪ್ಪುನ ಬಸ್ ಲಾರಿ ಆಟೋ ರಿಕ್ಷಾ ಚಾಲಕರು ಬೊಕ್ಕ ಬಸ್ ನಿರ್ವಾಹಕರಿಗೆ ಅಂಚನೆ ಆರ್ಥಿಕವಾದ ಪಿರವರಿನ ಕೈತಲ್ದ ಎನ್ಮ ಕುಟುಂಬ ಸೇರ್ಲಕ ಒಟ್ಟು 110 ಕುಟುಂಬಲಿಗೆ ಉದ್ಯಮಿ ಸಮಾಜ ಸೇವಕರು ಜಯಪ್ರಕಾಶ್ ಶೆಟ್ಟಿ ತೌಡುಗೋಳಿಯೇರನ ಪ್ರಾಯಚಕತ್ವಡ್ ಆಹಾರ ಸಾಮಗ್ರಿಲದ ಕಿಟ್ಟನು ವರ್ಕಾಡಿ ನರಿಂಗಾನ ಗ್ರಾಮದ ಶಾಂತಿಪಳಿಕೆ ಶ್ರೀ ಮಿತ್ತ ಮೊಗರಾಯ ದೈವಸ್ಥಾನದ ವಟಾರಡು ಅಂಗಾರೆ ಪಟ್ಟಿಯರು ಸುರುಕು ದೈವಸ್ಥಾನಡು ಪ್ರಾರ್ಥನೆ ಸಂದಾಯರು ಉಳ್ಳಾಲ್ದಿ ಒಂಜಿ ನಾಲೈನು ಗ್ರಾಮಕ್ಕೆ ಒಂಜಿ ಅಧಿಪತಿ ಪೆದ್ದನ ಅಪ್ಪೆಲೆ ಕಂತನ ಒಂಜಿ ಶಕ್ತಿ ಅಂಚನೆ ಮಿತ್ತ ಮೊಗರಾಯ ಈ ರೆಡ್ಡು ಗ್ರಾಮಗೂ ಒಂಜಿ ಅಭಯ ಕೊರ್ಪುನ ಶಕ್ತಿ ನಮ್ಮ ಅಕ್ಲಿನ ನೆನವರಿಕೆ ಮಂತೊಂದು ನಮ್ಮ ಮನುಷ್ಯರು ನಮ್ಮಡ ತಪ್ಪು ಉಪ್ಪು ಸಹಜ ಇಂಚಿನ ಇತ್ತಿಂದಲ ಇನ್ನು ದೂರ ಮಂತದು ನಂಗೆ ಒಂಜಿ ಅನುಗ್ರಹ ಕೊರುಡು ನಮ್ಮ ಪ್ರಾರ್ಥನೆ ಖಂಡಿತ ನಿಖಲೊಂಜಿ ಪುಣ್ಯದ ಕೆಲಸಕ್ಕೂ ಪಿದಾಡಿದರು ಇನಿ ಪ್ರತಿ ಕಡೆಟ್ಲ ತೋಜುಂಡು ನೊಂದು ನಕಲಿಗೆ ಸಹಾಯ ಹಸ್ತ ಕೊರ್ಪುನ ಸಂಘ ಸಂಸ್ಥೆಗಳು ರಾಜಕೀಯ ಪಕ್ಷಗಳು ಪ್ರತಿ ಒಂದು ಕಡೆಟ್ಲ ತೋಜುಂಡು ಮಾಧ್ಯಮಡು ಆ ವಿಚಾರಗಳು ಬರ್ಕೊಂಡು ಅಂಡ ನಮ್ಮ ಊರುಡು ಮುರಾಣಿ ಮುಟ್ಟ ಎಣ್ಣೆ ದಾನಿ ಏರ್ಲ ಈ ವಿಷಯಗೂ ಕೈಪಾಡದಿಜರಿಂದ ಆವಡ ನಿಖಲಿಗೆ ಆ ದೇವೆರ್ಲ ಆ ದೈವಲ್ಲ ನಿಖಲೆ ಸಹಕರಿಸಾದ ಆ ಒಂಜಿ ಬುದ್ಧಿನ ಕೊರ್ದು ಇನಿ ಒಂಜಿ 10 ಜನಕ್ಕೆ ಉಪಕಾರ ಮನ್ಪುಗ ಅಂತ ಪನ್ಪುನ ಅಕಲ್ನ ಬಡವನು ನೀಗಿಸವ ಅಂತ ಪನ್ಪುನ ಒಂಜಿ ಎಡ್ಡೆ ಕಾರ್ಯಗೂ ಪಿದಾಡಿದರು ಖಂಡಿತ ನಿಖಲ್ ಮನ್ಪುನ ಕಾರ್ಯ ಅವು ದೇವೇರಿಗೆ ಸಂದನ ಕಾರ್ಯ ನಿಖಲಿಗೆ ನಿಖಲ್ನ ಬಡಿದ ಜೋಕ್ಲಿಗೆ ನಿಖಲ್ನ ಕುಟುಂಬಗೂ ಅಂಚೆನೆ ಏರು ಮಾತ್ರ ಸಹಕರಿಸಾದೇರು ಅಕಲು ಬಂಧುವರ್ಗದಕ್ಲಿಗೆ ಪೂರೆಗ್ಲ ಆ ಉಳ್ಳಾಲ್ದಿಲ ಅಂಚನೆ ಆ ಮಿತ್ತ ಮೊಗರಾಯಲ ಅನುಗ್ರಹ ಮಂತದು ನಿಖಲ್ನೇನು ನನಲಾತ್ ಸಹಾಯ ಹಸ್ತ ಸಮಾಜಗೂ ಕೊರ್ಪಲೆಕ ಮನ್ಪಾಡು ನನೊಂಜಿ ವಿಚಾರ ಎಂಚಿನ ಬಂಡ ನಮ್ಮ ಮಾತ ನೊಂದದನಿ ಈ ಒಂಜಿ ಭಯಂಕರವಾಯಿನ ಕೊರೋನಾ ಅಂತ ಪನ್ಪುನ ಒಂಜಿ ವ್ಯಾಧಿ ಅವು ಇಡೀ ಸಮಾಜನ ತಂದೆ ದೇಶವು ತೊಂದರೆ ಕೊರೊಂದುಂಡು ಒಂದು ಖಂಡಿತ ಈ ಶಕ್ತಿಲು ಆ ರೋಗನು ದೂರ ಮಂತದ್ದು ಸಮಾಜನ ಒಂಜಿ ಎಡ್ಡೆ ರೀತಿದ ಸುಖ ಶಾಂತಿയുടെ ಬದುಕುಲೇಕ ಅನುಗ್ರಹಿಸಾವಡಂದು ನಮ್ಮಡ ಆ ಸತ್ಯಲಡ ಪ್ರಾರ್ಥನೆ.
ಪಟ್ಟದ ಪಾತೆರ್ನ ಶಾಂತಿಪಾಳಿಕೆ ಶ್ರೀ ಮಹಾಮಾಯಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಶ್ರೀ ರಾಮಣ್ಣ ಶೆಟ್ಟಿ ಆಳ್ವರಬೆಟ್ಟು ಜಯಪ್ರಕಾಶರು ಸಮಾಜಡು ಬಂಗಡೊಪ್ಪುನಕ್ಲೆಗ್ ತನ್ನರ್ದು ಆಪಿನ ಸಗಾಯ ಮಲ್ಪಡು ಪನ್ಪಿನ ಸದುದ್ದೇಶಡು ಆತ್ಮೀಯರನ್ನು ಒಟ್ಟು ಮಲ್ತೊಂದು ಸುಮಾರು 150 ಜನಕ್ಕೆ ಕಿಟ್ ಕೊರ್ಪ್ನ ಯೋಜನೆ ಪಾಡೊಂದು ಇನಿ ಕೊರ್ತೇರ್ ಪಂಡದು ಮೆಚ್ಚುಗೆನ್ ಸೂಚಾಯರು. ದೇಶೋಡು ಒಂಜಿ ಮಹಾನ್ ವ್ಯಕ್ತಿ ಒಂಜಿ ಪಾತೆರ ಪಂಪೇರು ಸ್ವಾಮಿ ವಿವೇಕಾನಂದ ದಾದಾನ್ ಪಂಡ ದೃಢಕಾಯ ವಾಯಿನ ಶರೀರ ಅಂಚನೆ ಎಡ್ಡೆ ರೀತಿದ ಮನಸ್ಸಿತ್ತಂಡ ಈ ದೇಶನು ಕಟ್ಟುನ ಶಕ್ತಿ ಯುವ ಶಕ್ತಿರದ ಆಪುಂಡು ಒಂದು ಇನಿ ಅಂಚ ಜಯಪ್ರಕಾಶ್ ಯುವಕೆ ಆಂಡಲ ಒಂಜಿ ಎಡ್ಡೆ ಮನಸ್ಸಿಡೆ ಸಮಾಜದ ನೊಂದನ ವರ್ಗವು ಒಂಜಿ ಸಾಂತ್ವನ ಕೊರುಡು ಎನರ್ದಾಪನ ಕಿಂಚಿತ್ ಸೇವೆನ್ ಕೊರುಡು ಪನ್ಪುನ ಸದುದ್ದೇಶುಡು ಆಯನ ಆತ್ಮೀಯರನ್ನು ಕೂಡ್ಸ ಒಂಜಿ 150 ಜನಕ್ಕೂ ಒಂಜಿ ಕಿಟ್ ಕೊರ್ಪನ ಒಂಜಿ ಸಹಾಯ ಹಸ್ತ ಮನ್ಪನ ಒಂಜಿ ಯೋಚನೆಗೆ ಕೈ ಪಾಡ್ದು ಖಂಡಿತ ಒಂಜಿ ಯಶಸ್ವಿ ಕಾರ್ಯಕ್ರಮ ಅಂತ ಪನೊಳಿ. ಈ ಚಿಂತನೆ ಇಡೀ ಸಮಾಜದ ಇಡೀ ರಾಜ್ಯದ ಜನಕ್ಕೂಲೆಗೆ ಒಂಜಿ ಮಾರ್ಗದರ್ಶಕ ಆಪನ ರೀತಿದು ಬೋಡು ಯಾನು ಕೊರ್ಪುನ ಬೊಕೊಂಜಿ ಕೈಗೂ ಗೊತ್ತಾಯಿರಬಲ್ಲಿ ಎಡ ಕೈ ಹಿಡಿದು ಬಲಕೈಗೂ ಗೊತ್ತಾಯಿರಬಲ್ಲಿ ಪನ್ಪುನ ಒಂಜಿ ನಿಯಮ ಉಂಟು ಇತ್ತಿನಾಂಡಲ ಖಂಡಿತ 10 ಜನಕ್ಕೂ ತೆರಿಪಾವಂದೆ ಈ ಕೆಲಸ ಕಾರ್ಯವನ್ನು ಮನ್ಪೆರೆ ಆಪೋಚಿ ಅಂಚಿನ ಒಂಜಿ 100 ಜನನು ಗುರುತಿಸಾದು ಲೆಪ್ಪಡಾದದು ಮೂಲೊಂಜಿ ಬಾರಿ ಎಡ್ಡೆ ಕೆಲಸ ಕಾರ್ಯವನ್ನು ಮಂತದೆ. ಖಂಡಿತ ನಮ್ಮ ನಂಬುನ ದೇವರು ನಮ್ಮ ನಂಬುನ ಸತ್ಯಗಳು ಆಯಗೂ ಆಯನ ಕುಟುಂಬ ವರ್ಗಗೂ ಬಡಿದಿ ಜೋಕ್ಲೆಗೂ ಆಯನ ಆತ್ಮೀಯ ನಮ್ಮ ಮಾತ ಬಂಧುಲೆಗೆ ಆಯುಷ್ಯ ಆರೋಗ್ಯನು ಅಂಚಿನಿ ಸೇವಾ ಮನೋಭಾವನೆ ನನಲಾತ್ ಕೊರಡು ಖಂಡಿತ ಈ ಒಂಜಿ ಒಕ್ಕೂಟ ಸಮಾಜಗೂ ಮಾರ್ಗದರ್ಶಕವಾದ ಉಪ್ಪಡು ಮಾತಿರ್ಲ ನೆಕ್ಕೊಂಜಿ ಪ್ರೇರಣಾ ಶಕ್ತಿ ಆದ ಕೈಗೂಡಿಸಾದೇರು ನನಲಾತ್ ಎಡ್ಡೆ ಕೆಲಸ ಮನ್ಪೆರೆ ಹಾಕ್ಲಿಗೆ ಆ ದೇವರು ಅನುಗ್ರಹಿಸಾಡು. ಕೊರೋನಾದ ಈ ಪೊರ್ತುಡು ಕಷ್ಟಡ್ ಉಪ್ಪುನಕ್ಲೆಗ್ ಸಗಾಯ ಮಲ್ಪನ ಬೇರೆನು ಜಯಪ್ರಕಾಶರು ಮಲ್ತದೇರು ದೈವಲು ಅರೆಗು ನನಲಾತು ಕೊರ್ಪುನಂಚಿನ ಶಕ್ತಿನು ಒದಗಾದು ಕೊರಡು ಪಣದು ಉದ್ಯಮಿ ಶ್ರೀ ಪ್ರೇಮಾನಂದ ರೈ ನಿತ್ತಿಲ ಕೋಡಿ ಹಾರೈಸಿರು. ಆತ್ಮೀಯ ಮೂಲ ಸೇರಿದಿನ ಮಾತ ಸಮಾಜದ ಬಂಧುಲೆ ಇನ್ನೊಂಜಿ ಮೂಲೊಂಜಿ ಶ್ರೀ ಮಿತ್ತಮಗರಾಯ ದೇವಸ್ಥಾನದ ಕ್ಷೇತ್ರದ ಒಟ್ಟಾರೋಡು ಒಂಜಿ ಮಾನವೀಯ ನೆಲೆಟ್ಟು ಈ ಕೊರೋನಾ ಬಂದಿನ ಮಹಾಮಾರಿಡು ಸಂತ್ರಸ್ತರಾಯನಕಲು ಮಸ್ತ್ ಜನ ಅಂಚನೆ ಮನಸ್ಸದ ತಾತ್ವರಗುಲ ಒಂದು ಬಿಡ್ತದೆ ಮನಸ್ಸು ತಾತ್ವರ ಮನ್ಪರೆ ಕಷ್ಟ ಏನಕಲ್ಲ ಈ ನಮ್ಮ ಪರಿಸರ ಇತ್ತೇರಿ ಅವೇನು ನಮ್ಮ ಹೋಟೆಲ್ ಉದ್ಯಮಿ ಆಯ್ನ ಶ್ರೀಯುತ ಜಯಪ್ರಕಾಶ್ ಶೆಟ್ಟಿ ಅಕ್ಕಳ ಮಿತ್ರರು ಸೇರಿದ್ದು ಅಕ್ಕಳ ಮಾತ ಗುರುತಿಸಾದ ಇನ್ನೊಂಜಿ ಅಕ್ಕಳಿಗೆ ಸಹಾಯ ಹಸ್ತವನೊಂಜಿ ಕೊರ್ಪುನಂಚಿನ ಬಹುದೊಡ್ಡ ಕೆಲಸ ಕಾರ್ಯ ಮಲ್ತೇರಿ ಅಂಚಿನ ಬೈದಿನ ಮಾತ್ರೆಗೆಲ್ಲ ಐಕ್ ಸಣ್ಣ ಸಣ್ಣ ಒಂದು ಅರೆಗಳ ಆ ಶಕ್ತಿನ ನನಲಾತ್ ದೈವಲು ಆ ಕೊರ್ಪುನಂಚಿನ ಶಕ್ತಿನ ಅರೆಗೆ ಕೊರಡು ಪಣದು ನಮ್ಮ ಈ ಶೇಕ್ತರುಡು ದೈವಲು ನಟ್ಟೊಂದು ಎನ್ನೋ ಪಾತ್ರ ಅಂತೇವೆ. ಜೈ ಶ್ರೀರಾಮ್. ಜಯಪ್ರಕಾಶ್ ಶೆಟ್ರಿಗೂ ದೇವೇರು ಆರೋಗ್ಯ ಭಾಗ್ಯನು ಕೊರಡು ಪಣದು ಕುಡ್ಲ ಗ್ರಾಮಾಂತರ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಶ್ರೀ ವೆಂಕಟೇಶ್ ನೀರುಳಿಗೆ ಹಾರೈಸಿರು. ದಾನಿ ಏನಂತ ಜಯಪ್ರಕಾಶ್ ಶೆಟ್ಟಿ ಇನಿ 10 ಜನಕ್ಕೆ ಒಂಜಿ ಅಡಿಗೆ ಸಹ ಬಾಗಿಲಿನ ಅರೆಗಿಲ ಕೊರ್ಲುಡ ದೇವರು ಆರೋಗ್ಯ ಭಾಗ್ಯನ ಕೊರತು ಕಾಪಾಡು ಪಣದು ನಟೊಂದು ಈ ಕಾರ್ಯಕ್ರಮ ಯಶಸ್ವಿ ಮಂತ್ರಿ ಮಾತಾಡಿಗಳ ಒಂಜಿ ಧನ್ಯವಾದ. ಪುಗಾರ್ತದ ಹೋಟೆಲ್ ಉದ್ಯಮಿ ಸಮಾಜ ಸೇವಕರು ಶ್ರೀ ಜಯಪ್ರಕಾಶ್ ಶೆಟ್ಟಿ ತೌಡುಗೋಳಿ ಶಾಂತಿಪಾಳಿಕೆ ಶ್ರೀ ಮಿತ್ತಮೊಗರಾಯ ದೈವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷರು ಶ್ರೀ ಸದಾಶಿವ ಶೆಟ್ಟಿ ಭಂಡಾರಮನೆ ಶಾಂತಿಪಾಳಿಕೆ ಶ್ರೀ ಮಹಾಮಾಯಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಸಂಚಾಲಕರು ಶ್ರೀ ಹರೀಶ್ ಕನ್ನಿಗುಳಿ ಉದ್ಯಮಿ ವಿನಯ್ ತಲಪಾಡಿ ನಾರ್ಲಪಡೇಲ್ ನರಿಂಗಾನ ಯುವಕ ಮಂಡಲದ ಗೌರವ ಅಧ್ಯಕ್ಷರು ಶ್ರೀ ಉದಯಕುಮಾರ್ ಶೆಟ್ಟಿ ಬಲೆತೋಡು ನರಿಂಗಾನ ಯುವಕ ಮಂಡಲದ ಅಧ್ಯಕ್ಷರು ಶ್ರೀ ಗಿರೀಶ್ ಆಳ್ವಗರೋಡಿ ಕೈರಂಗಳ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರು ಶ್ರೀ ನವೀನ್ ಶೆಟ್ಟಿ ಮಂಗಲ್ಪಾಡಿ ನರಿಂಗಾನ ಮಠ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಶ್ರೀ ಚಂದ್ರಶೇಖರ್ ಶೆಟ್ಟಿ ಮರಿಕ್ಕಳ ಶ್ರೀ ಮಹಾಬಲ್ ಶೆಟ್ಟಿ ಗುಬ್ಬೆಗುತ್ತು ಸತೀಶ್ ಮಲಿ ಮುರಳೀಧರ್ ಶೆಟ್ಟಿ ತಿಮರಕೋಡಿ ಸುಧಾಕರ್ ಶೆಟ್ಟಿ ಭಂಡಾರಮನೆ ಹರೀಶ್ ಶೆಟ್ಟಿ ತೌಡುಗೋಳಿ ಲೋಕೇಶ್ ಶೆಟ್ಟಿ ಸುರಕ್ಷಿತ್ ಶೆಟ್ಟಿ ಭಂಡಾರಮನೆ ಮೋಹಿನಿ ಸೀತಾರಾಮ್ ಶೆಟ್ಟಿ ಬೊಕ್ಕ ರೇಷ್ಮಾ ಜಯಪ್ರಕಾಶ್ ಶೆಟ್ಟಿ ಇಂಚಿತಿ ಪ್ರಮುಖರು ಕಾರ್ಯಕ್ರಮಡು ಪಾಲ್ಪಡೆದಿದ್ದರು. ಪತ್ರಕರ್ತರು ಶ್ರೀ ಸತೀಶ್ ಕುಮಾರ್ ಪುಂಡಿಕಾಯ್ ಸಭೆ ಸುಧಾರಿಕೆ ಮಲ್ತದು ಪ್ರಸ್ತಾವನದ ಪಾತ್ರ ಪಂಡಿರು. ಆತ್ಮೀಯರೇ, ಸಮಾಜ ಸೇವಕರು ಹೋಟೆಲ್ ಉದ್ಯಮದಲ್ಲಿ ತೊಡಗಿಸಿಕೊಂಡು ಯಶಸ್ವಿ ಉದ್ಯಮಿಯಾಗಿ ಬರುತ್ತಿರುವಂಥ ನಮ್ಮ ತೌಡುಗೋಳಿಯ ಜಯಪ್ರಕಾಶ್ ಶೆಟ್ಟಿ ಇವರ ಈ ಒಂದು ಪ್ರಾಯೋಜಕತ್ವದಲ್ಲಿ ಮತ್ತು
ಮತ್ತು ಅವರ ಮಿತ್ರವೃಂದದ ಪ್ರಾಯೋಜಕತ್ವದಲ್ಲಿ ವಿನಯ್ ತಲಪಾಡಿ ಇವರ ಈ ಅವರ ಆತ್ಮೀಯರ ಪ್ರಾಯೋಜಕತ್ವದಲ್ಲಿ ಕೊಡುವಂಥ ಈ ಒಂದು ಆಹಾರ ಸಾಮಗ್ರಿಗಳ ಕಿಟ್ ಆಟೋ ಚಾಲಕರ ಮತ್ತು ಬಸ್ ಕಂಡಕ್ಟರು ಮತ್ತು ಆರ್ಥಿಕವಾಗಿ ಹಿಂದುಳಿದ ಕುಟುಂಬವನ್ನು ಅವರು ಎಲ್ಲರನ್ನ ಯಾರು ಅರ್ಹರೆಂಬುದನ್ನು ಬಹಳಷ್ಟು ಅಳೆದು ತೂಗಿ ಪಟ್ಟಿ ಮಾಡಿ ಇವತ್ತಿನ ಈ ಒಂದು ಸರಳ ಕಾರ್ಯಕ್ರಮದಲ್ಲಿ ಈ ದೈವಸ್ಥಾನದಲ್ಲಿ, ಅಂದರೆ ಅವರು ಮಹಾಮಾಯಿ ಮತ್ತು ಶ್ರೀ ಮಿತ್ತಮಗರಾಯ ದೈವದ ಬಹಳಷ್ಟು ದೊಡ್ಡ ಭಕ್ತರು. ಹಾಗಾಗಿ ನಾನು ಏನಾದರೂ ಸೇವೆಯನ್ನು ಮಾಡೋದಾದರೆ ಇಲ್ಲಿಂದಲೇ ಮಾಡುತ್ತೇನೆ ಅಂತೇಳಿ ಈ ಕ್ಷೇತ್ರದ ಪರವಾಗಿ ಇಂದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕ್ಷೇತ್ರದಲ್ಲಿ ಈಗ ನಮ್ಮ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ರಮಣ ಶೆಟ್ಟಿ ಆಳ್ವರ್ಬೆಟ್ಟು, ಹಾಗೆಯೇ ಆಡಳಿತ ಮುಕ್ತೇಶ್ವರರು ಎಲ್ಲರೂ ಭಾಗವಹಿಸಿದ್ದಾರೆ. ಇವರೆಲ್ಲರಿಗೂ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಬಹಳ ಸರಳವಾಗಿ ಆಚರಿಸಲು ನಿಯಮ ಇದೆ. ಸರ್ಕಾರದ ನಿಯಮವನ್ನು ಪಾಲಿಸಿಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹಾಗೆಯೇ ಕೋವಿಡ್ ನಿಯಮವನ್ನು ಪಾಲಿಸಿಕೊಂಡು ಬಂದಂಥ ನಿಮಗೆಲ್ಲರಿಗೂ ಮೊದಲಾಗಿ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಎಲ್ಲರೂ ನೋಡಲಿಕ್ಕೆ ಆರ್ಥಿಕವಾಗಿ ಬಲಿಷ್ಠರಂತ ಕಾಣ್ತದೆ, ಆದರೆ ಈ ಕೊರೋನಾ ಸಂಕಷ್ಟದಲ್ಲಿ ಎಲ್ಲರಿಗೂ ಕಷ್ಟ ಇದೆ, ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೆಲವರು ನಮಗೆ ಯಾಕೆ ಸಿಗಲಿಲ್ಲ ಅಂತ ಕೇಳಿದರೆ, ಆದರೆ ನಾವು ತೀರಾ ಕಷ್ಟದಲ್ಲಿದ್ದವರನ್ನು ನಾವು ಪರಿಗಣಿಸಿದ್ದೇವೆ. ಮೊದಲಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುವುದೇನು ಅಂತ ಹೇಳಿದರೆ, ತೀರಾ ಕಷ್ಟದಲ್ಲಿದ್ದವರನ್ನು ನಾವು ಪರಿಗಣಿಸಿದ್ದೇವೆ. ಮತ್ತು ಅವರು ಇದಕ್ಕಾಗಿ ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಇತ್ತೀಚೆಗೆ ನಾವು ಯುವಕ ಮಂಡಲದಲ್ಲಿ ಒಂದು ಸರಳ ಕಾರ್ಯಕ್ರಮ ಮಾಡಿ ಕೆಲವೇ ಮಂದಿಗೆ ಕಿಟ್ಟು ಕೊಡಲಿಕ್ಕೆ ಸಾಧ್ಯವಾಗಿದೆ. ಆದರೆ ಇವರು ಇವತ್ತು ಸುಮಾರು 100 ಮಂದಿಗೂ ಅಧಿಕ ಮಂದಿಯನ್ನು ಆರಿಸಿ ಅವರಿಗೆ ಕಿಟ್ಟು ಕೊಡುವ ಮೂಲಕ ತನ್ನಿಂದಾದಂಥ ಒಂದು ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಈಗಾಗಲೇ ನಮ್ಮ ತೌಡುಗೋಳಿಯಲ್ಲಿ ಕಳೆದ ವರ್ಷ ಬಹಳ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಯಾಗಿ ಆ ಕಾರ್ಯಕ್ರಮದ ಯಶಸ್ಸು ಮತ್ತಷ್ಟು ಕಾರ್ಯಕ್ರಮ ಮಾಡಲಿಕ್ಕೆ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟಿದೆ, ಪ್ರೇರಣೆ ಕೊಟ್ಟಿದೆ. ಇದು ನಮಗೆ ಬೇಕು, ಇಂಥ ಉದ್ಯಮಗಳು ನಮ್ಮ ಊರಲ್ಲಿ ಬೇಕು. ಇದನ್ನು ನೋಡಿ ಇನ್ನಷ್ಟು ಉದ್ಯಮಿಗಳು ಈ ಒಂದು ನಮ್ಮ ಗ್ರಾಮದ ಈ 2 ಕೇರಳ ಮತ್ತು ಕರ್ನಾಟಕ ಗಡಿಭಾಗದ ವರ್ಕಾಡಿ ಮತ್ತು ನರಿಂಗಾನ ಗ್ರಾಮದ ಈ ಆರ್ಥಿಕವಾಗಿ ಹಿಂದುಳಿದಂಥ ಕುಟುಂಬಗಳನ್ನು ಪರಿಗಣಿಸುವವರು ಬೇಕು. ಇದು ಇತರರಿಗೆ ಪ್ರೇರಣೆ ಆಗಬೇಕು. ಆ ನಿಟ್ಟಿನಲ್ಲಿ ಜಯಪ್ರಕಾಶ್ ಶೆಟ್ಟಿ ಅವರದ್ದು ಈ ಕಾರ್ಯಕ್ಕೆ ನಾವು ವಂದನೆಯನ್ನು ಸಲ್ಲಿಸಬೇಕು, ಅಭಿನಂದನೆ ಸಲ್ಲಿಸಬೇಕು.